ಪೂರ್ವ ಲಡಾಖ್ನ ಗಾಲ್ವಾನ್ ಪ್ರದೇಶದಲ್ಲಿ ಚೀನಾ ಸೈನಿಕರೊಂದಿಗೆ ನಡೆದ ಸಂಘರ್ಷದಲ್ಲಿ ಹುತಾತ್ಮರಾದ ಭಾರತೀಯ ವೀರ ಯೋಧರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಕದ್ರಿ ಪಾರ್ಕ್ ಬಳಿ ಇರುವ ಹುತಾತ್ಮರ ಸ್ಮಾರಕದಲ್ಲಿ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲು ಮಾತನಾಡಿ, ಈ ಕಾಲಘಟ್ಟದಲ್ಲಿ ದೇಶ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ. ಚೀನಾದ ಷಡ್ಯಂತ್ರವನ್ನ ಮೆಟ್ಟಿ ನಿಲ್ಲಬೇಕಾಗಿದೆ. ಇಡೀ ದೇಶ ಒಂದಾಗಿ ಚೀನಾದ ವಿರುದ್ಧ ಮಾತನಾಡಬೇಕಾದ ಅನಿವಾರ್ಯತೆ ಇದೆ. ಆಕ್ರಮಣ ಮೆಟ್ಟಿ ನಿಲ್ಲುವ ಸೈನಿಕ ಬಲ ನಮ್ಮಲ್ಲಿದೆ. ಚೀನಾದ ಯಾವುದೇ ರೀತಿಯ ಷಡ್ಯಂತ್ರ ಫಲಿಸದು ಎಂದರು. ವಿಶೇಷವಾಗಿ ಇವತ್ತು ಈ ಕಾಲಘಟ್ಟದಲ್ಲಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಬೇಕಾಗಿದೆ. ಚೈನಾದ ಷಡ್ಯಂತ್ರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಇವತ್ತು ಗಟ್ಟಿ ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿಗಳು ತಗೊಂಡಿದ್ದಾರೆ ಮತ್ತು ಗಟ್ಟಿ ನಿರ್ಧಾರವನ್ನು ತಗೊಳ್ಳುವಂಥ ಸರ್ಕಾರ ನಮ್ಮದಿದೆ. ಹಾಗಾಗಿ ಇಡೀ ದೇಶ ಒಂದಾಗಿ ಚೀನಾದ ವಿರುದ್ಧ ಮಾತನಾಡಬೇಕಾಗಿರ್ತಕ್ಕಂಥ ಒಂದಾಗಿ ಈ ದೇಶದ ರಕ್ಷಣೆ ದೃಷ್ಟಿಯಿಂದ ಮಾತಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳಿದ್ದಾವೆ. ಪಕ್ಷ, ಜಾತಿ, ಮತ, ಪಂಥ, ಪಂಗಡವನ್ನು ಮರೆತು ಸೈನಿಕರ ಜೊತೆ ನಾವಿದ್ದೇವೆ ಅನ್ನುವಂಥ ವಿಶ್ವಾಸವನ್ನು ಮೊಳಗಿಸುತ್ತಿದ್ದೇವೆ. ನಮ್ಮ ದೇಶದ ಸೈನಿಕರಿಗೆ ಇವತ್ತು ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಇದೆ. ಯಾವುದೇ ಆಕ್ರಮಣವನ್ನು ಮೆಟ್ಟಿ ನಿಲ್ಲಿಸ್ತಕ್ಕಂಥ ಸೈನಿಕ ಬಲ ನಮ್ಮದಿದೆ. ಆ ವಿಶ್ವಾಸದಲ್ಲಿ ಸೈನಿಕರಿಗೆ ಮತ್ತು ಸರ್ಕಾರಕ್ಕೆ ಬೆಂಗಾವಲಾಗಿ ನಿಲ್ಲಬೇಕು. ಇವತ್ತು ಚೀನಾದ ಯಾವುದೇ ರೀತಿಯ ಷಡ್ಯಂತ್ರಗಳಿದ್ದರೂ ಅದನ್ನು ಮೆಟ್ಟಿ ನಿಲ್ಲತಕ್ಕಂಥ ಸರ್ಕಾರದ ಸೈನ್ಯ ನಮ್ಮದಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್, ಮೇಯರ್ ದಿವಾಕರ್ ಪಾಂಡೇಶ್ವರ, ಮಾಜಿ ಶಾಸಕ ಯೋಗೀಶ್ ಭಟ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಹುತಾತ್ಮ ಭಾರತೀಯ ವೀರ ಯೋಧರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದಲೂ ಸರ್ಕ್ಯೂಟ್ ಹೌಸ್ ಬಳಿ ಇರುವ ಹುತಾತ್ಮರ ಸ್ಮಾರಕದಲ್ಲಿ ನಮನ ಸಲ್ಲಿಸಲಾಯಿತು. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ ಮಾತನಾಡಿ, ಭಾರತದ ಗಡಿ ಕಾಪಾಡುವ ಎಲ್ಲಾ ಯೋಧರ ಜೊತೆ ನಾವಿದ್ದೇವೆ. ನಾವು ಭಾರತದ ಪ್ರಧಾನಿಗೆ ಶಕ್ತಿ ಕೊಡುವ ಕೆಲಸ ಮಾಡ್ತೇವೆ. ಪ್ರಧಾನಿ ಮೌನ ವಹಿಸದೆ ಏಟಿಗೆ ಎದುರೇಟು ನೀಡುವ ಕೆಲಸ ಮಾಡಬೇಕು ಎಂದರು. ಪ್ರಧಾನಮಂತ್ರಿಯವರ ಜೊತೆ ನಾವು ಪ್ರಧಾನಮಂತ್ರಿಗೆ ಶಕ್ತಿ ಕೊಡುವಂತ ಕೆಲಸ ಕಾರ್ಯವನ್ನು ನಾವು ಮಾಡಲಿಕ್ಕೆ ನಾವು ತಮ್ಮ ಜೊತೆ ಇದ್ದೇವೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇವೆ. ಪ್ರಧಾನಮಂತ್ರಿಯವರು ಮೌನವನ್ನು ವಹಿಸದೆ ಈ ಚೀನಿಯವರು ಮಾಡಿದಂಥ ಕೆಲಸ ಕಾರ್ಯಕ್ಕೆ ಏಟಿಗೆ ಎದುರೇಟನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಭಾರತದ ಸೈನ್ಯ ಮಾಡಬೇಕು. ನಾವು ಇವತ್ತಿನ ನಮ್ಮ ಸೈನ್ಯ ಬಲಿಷ್ಠವಾಗಿದೆ. ಈ ಮಾಡರ್ನ್ ಜನರೇಷನ್ ಯೋಧರು ಏನಿದ್ದಾರೆ, ಸೈನಿಕರು ಏನಿದ್ದಾರೆ, ನಾವು ಯಾವುದೇ ರೀತಿಯಲ್ಲಿ ಕೂಡ ಚೀನಿಯ ಸೈನಿಕರಿಗಿಂತ ನಾವು ಒಂದು ಮೇಲ್ಗೈ ಇದ್ದೇವೆಂಬ ಒಂದು ಸಂದೇಶವನ್ನು ಕೊಡುವಂಥ ಸಂದರ್ಭ ಬಂದಿದೆ. ಅದೇ ರೀತಿ ನಾವು ಪ್ರಜ್ಞಾವಂತ ನಾಗರಿಕರು ನಾವಿಲ್ಲಿ ಎಲ್ಲರಿದ್ದೇವೆ. ನಾವು ಇವತ್ತೆಲ್ಲ ಪ್ಲೇ ಕಾರ್ಡ್ಸನ್ನು ಇಟ್ಟಿದ್ದೇವೆ. ನಾವೊಂದು ಸಂಕಲ್ಪವನ್ನು ಹಾಕ್ತಿದ್ದೇವೆ. ಮುಂಬರುವ ದಿವಸಗಳಲ್ಲಿ ಭಾರತ ದೇಶಕ್ಕೆ ಬರುವಂಥ ಎಲ್ಲ ಈ ಚೀನಿ ಸಾಮಗ್ರಿಗಳನ್ನು ಬಾಯ್ಕಾಟ್ ಮಾಡಿ ಚೈನಾದವರಿಗೆ ನಾವು ಕೂಡ ಸರಿಯಾದ ಉತ್ತರವನ್ನು ಕೊಡಬೇಕು. ಇವತ್ತು ಪಾಕಿಸ್ತಾನದ ಜೊತೆ ಸೇರಿ ನಮ್ಮ ಗಡಿಯನ್ನು ಅವರು ಅಕ್ರಮವಾಗಿ ಕಬಳಿಕೆ ಮಾಡುವಂತಹ ಹುನ್ನಾರವನ್ನು ರಚಿಸ್ತಾ ಇದ್ದಾರೆ. ಅದು ಎಂದಿಗೂ ಕೂಡ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.